ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ತರುವಂತಹ ದೇವಾಲಯಗಳಲ್ಲಿ ಒಂದಾದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಈ ಬಾರಿ 1,53,00,000 ರೂಪಾಯಿ ಭಕ್ತರಿಂದ ನಗದು ಸಂಗ್ರಹವಾಗಿದೆ. ಕಾಣಿಕೆ ರೂಪದಲ್ಲಿ ಭಕ್ತರು ದೇವಿಗೆ ಅರ್ಪಿಸಿದಂತಹ ಹಣ 1,53,00,000 ರೂಪಾಯಿ. ಇದರ ಸಂಗ್ರಹದ ಲೆಕ್ಕಾಚಾರ ದೇವಾಲಯದಲ್ಲಿ ನಡೆಯಿತು. ಕೊಲ್ಲೂರು ದೇವಳದ ಹುಂಡಿ ಹಣದ ಲೆಕ್ಕಾಚಾರ. ಭಕ್ತರಿಂದ ಸಂಗ್ರಹವಾದ ಹುಂಡಿಯ ಹಣ ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಕೊಲ್ಲೂರು ಮೂಕಾಂಬಿಕಾ ದೇವಳ ಕೋವಿಡ್ ನಿರ್ಬಂಧದ ಸಡಿಲಿಕೆಯ ಬಳಿಕ ದೇವಳದಲ್ಲಿ ಭಕ್ತರ ಸಂಖ್ಯೆಯೂ ಹೆಚ್ಚಾಗಿದೆ. ಅದೇ ರೀತಿಯಾಗಿ ಹುಂಡಿಯಲ್ಲೂ ಕೂಡ ಹೆಚ್ಚು ಹಣ ಸಂಗ್ರಹವಾಗಿದ್ದು 2.5 kg ಬಂಗಾರ ಮತ್ತು 4.5 kg ಬೆಳ್ಳಿ ಸಂಗ್ರಹವಾಗಿದೆ.